ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 15ನೇ ಶ್ಲೋಕ. ರೂಪಂ ಸ ಜಗ್ರೇ ಮಾಸ್ಯಂ ಚಾಕ್ಷುಷಾ ಉದದಿ ಸಂಪ್ಲವೆ ನಾವಿ ಆರೋಪ್ಯ ಮಹ್ಯಾಂ ಅಪಾದ್ವೈವಸ್ತದಂ ಮನು. ಅನುವಾದ: ಚಾಕ್ಷುಷ ಮನುವಿನ ಯುಗದ ಅನಂತರ ಉಂಟಾದ ಮಹಾ ಜಲಪ್ರಳಯದಲ್ಲಿ ಇಡೀ ವಿಶ್ವ ನೀರಿನ ಆಳದಲ್ಲಿ ಮುಳುಗಿ ಹೋಯಿತು. ಆಗ ಭಗವಂತನು ಮತ್ಸ್ಯಾವತಾರವನ್ನು ತಾಳಿ ತೆಪ್ಪೆಯೊಂದರಿಂದ ವಯಸ್ಸಾದ ಮನುವನ್ನು ರಕ್ಷಿಸಿದನು. ಅಂದರೆ ಬೇರೆ ಬೇರೆ ಮನುಗಳಿದ್ದಾರೆ. ಈ ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳು ಇದ್ದಾರೆ. ಸಾರಿ, 14 ಮನ್ವಂತರ, 4 ಯುಗ ಸೇರಿ ಒಂದು ದಿವ್ಯಯುಗ ಅಂತ 71 ದಿವ್ಯಯುಗ ಸೇರಿ ಒಂದು ಮನ್ವಂತರ ಅಂತ 14 ಮನ್ವಂತರ ಸೇರಿ ಒಂದು ಬ್ರಹ್ಮನ ಕಲ್ಪ ಅಂದ್ರೆ ದಿನ ಅಷ್ಟೇ, ಬ್ರಹ್ಮನ ರಾತ್ರಿ. ಹಾಗಾಗಿ ಇಲ್ಲಿ ಚಾಕ್ಷುಷ ಮನುವಿನ ಯುಗದ ಅನಂತರ ಉಂಟಾದ ಮಹಾ ಜಲಪ್ರಳಯದಲ್ಲಿ ಇಡೀ ವಿಶ್ವವೇ ನೀರಿನ ಆಳದಲ್ಲಿ ಮುಳುಗಿ ಹೋಯಿತು. ಆಗ ಭಗವಂತನು ಮತ್ಸ್ಯಾವತಾರವನ್ನು ತಾಳಿ ತೆಪ್ಪೆಯೊಂದರಿಂದ ವಯೋಸವನ್ನು ರಕ್ಷಿಸಿದನು. ಅಂದ್ರೆ ನೆಕ್ಸ್ಟ್ ವಯೋಸವನ್ನು ರಕ್ಷಿಸಲು ವಯೋಸವನ್ನು ಕೂಡ ಅಂತ ಹೇಳಿದ್ರು. ಈಗ ಅಟ್ ಪ್ರೆಸೆಂಟ್ ವಯೋಸದ ಮನು ಇರುವಂತದ್ದು. ಹಾಗಾಗಿ ಅವನ ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಮತ್ಸ್ಯ ಅವತಾರವನ್ನು ಕೃಷ್ಣ ತಾಳಿದ. ಈಗ ಭಾವಾರ್ಥಕ್ಕೆ ಬರುವ ಭಾಗವತದ ಆದ್ಯ ಟೀಕಾಚಾರ್ಯರಾದ ಶ್ರೀಧರ ಸ್ವಾಮಿಗಳ ಪ್ರಕಾರ ಪ್ರತಿಯೊಬ್ಬ ಮನುವಿನ ಅನಂತರ ಪ್ರಳಯವೇನು ಉಂಟಾಗುವುದಿಲ್ಲ. ಚಾಕ್ಷುಷ ಮನುವಿನ ಯುಗಾಂತದ ಜಲಾಪ್ರಳಯದ ಸತ್ಯವ್ರತನಿಗೆ ಕೆಲವು ವಿಸ್ಮಯಗಳು ತೋರಿಸುವ ಕಾರಣವಾಯಿತು. ವಿಸ್ಮಯಗಳನ್ನು ತೋರಿಸುವುದೇ ಕಾರಣವಾಯಿತು. ಆದರೆ ಶ್ರೀಲ ಜೀವ ಗೋಸ್ವಾಮಿ ನೋಡಿ, ಜೀವ ಗೋಸ್ವಾಮಿ ಅಂತ ಹೇಳ್ತಿದ್ದಾರೆ, ಇದು ಎಂತ ಹೇಳುದು, ಪ್ರತಿಯೊಂದು ಮನುವಿನ ಅನಂತರ ಪ್ರಳಯ ಆಗ್ತದೆ ಅಂತ ಜೀವ ಗೋಸ್ವಾಮಿ ಹೇಳ್ತಾರೆ. ಆದರೆ ಶ್ರೀಲ ಜೀವ ಗೋಸ್ವಾಮಿ ಅವರು ಅಧಿಕೃತ ಶಾಸ್ತ್ರಗಳಾದ ವಿಷ್ಣು ಧರ್ಮೋತ್ತರ ಪುರಾಣ, ಮಾರ್ಕಂಡೇಯ ಪುರಾಣ, ಹರಿವಂಶ ಮೊದಲಾದ ಕೃತಿಗಳಿಂದ ಖಚಿತ ಆಧಾರಗಳನ್ನು ಕೊಟ್ಟು ಪ್ರತಿಯೊಬ್ಬ ಮನುವಿನ ಕಾಲಾವಧಿಯ ಅನಂತರವೂ ಪ್ರಳಯ ಉಂಟಾಗುತ್ತದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಆ ಸತ್ಯವ್ರತ ಭಕ್ತ ಕೃಷ್ಣನ, ಹಾಗಾಗಿ ಅವನಿಗೋಸ್ಕರ ಬರುವಂಥದ್ದು ತೋರಿಸಾಗಿ ನೋಡಿ. ಕೃಷ್ಣನ ಹೆಸರು ಭಕ್ತ ವಾತ್ಸಲ್ಯ. ಭಕ್ತರಿಗೆ ಕೃಷ್ಣ ಹೇಗೆ ಬೇಕಂತ ಬರ್ತಾನೆ. ಹಾಗಾಗಿ ಸತ್ಯವ್ರತನಿಗೆ ಸಿಗುವಂಥದ್ದು ಈ ಮೀನು. ಫಸ್ಟ್ಗೆ ಅದು ಸಣ್ಣ ಇರುತ್ತೆ, ಮತ್ತೆ ದೊಡ್ಡದಾಗ್ತದೆ, ಮತ್ತೆ ಅದು ಪೂರ್ತಿ ಎಕ್ಸ್ಪಾಂಡ್ ಆಗ್ತದೆ, ಮತ್ತೆ ಸತ್ಯವ್ರತ ಗೊತ್ತಾಗ್ತದೆ ಇದು ಸ್ವತಃ ಕೃಷ್ಣನೇ ಅಂತ. ನೋಡಿ, ಪ್ರಭುಪಾದ ಹೇಳ್ತಾರೆ ನಮ್ಗೆ ಮತ್ತೆ ಶುದ್ಧ ಭಕ್ತರಿರೋ ಡಿಫ್ರೆನ್ಸ್ ಎಂತ ಅಂದ್ರೆ, ಶುದ್ಧ ಭಕ್ತರಿಗೆ ಗೊತ್ತಾಗ್ತದೆ. ಈಗ ನಮ್ಮ ಯಾರು ಬಲಿ ಮಹಾರಾಜಿಗೆ ವಾಮನ ದೇವತಂಬರ್ ಮರುಷ ಅಂತ ಗೊತ್ತಾಗಿದೆ ಅಂತೆ. ಆದ್ರೆ ಅವನ ಗುರು ಶುಕ್ರಾಚಾರ್ಯರಿಗೆ ಲೇಟ್ ಗೊತ್ತಾದದ್ದು. ಹಾಗಾಗಿ ಶುದ್ಧ ಭಕ್ತರಿಗೆ ಗೊತ್ತಾಗ್ತದೆ ಇಮಿಡಿಯೇಟ್, ಕೃಷ್ಣ ಯಾರು, ಯಾಕೆ ಬಂದಿದ್ದಾನೆ, ಇದೆಲ್ಲ ಗೊತ್ತಾಗ್ತದೆ. ಅದೇ ರೀತಿ ಸತ್ಯವ್ರತನಿಗೆ ತಿಳಿತಂತೆ, ಅಂದ್ರೆ ಇದು ಸಾಕ್ಷಾತ್ ಕೃಷ್ಣ ಅಂತ. ಹಾಗಾಗಿ ಭಕ್ತರ ಆ ಒಂದು ಕೃಪೆಗೋಸ್ಕರ ಬರುವಂಥದ್ದು. ನಾವು ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ವು, ಪರಿತ್ರಾಣಾಯ ಸಾಧುನ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಮಿ ಯುಗೆ ಯುಗೆ. ಅಂದ್ರೆ ಪರಿತ್ರಾಣಾಯ ಸಾಧನ, ಆ ಸಾಧುಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಕೃಷ್ಣ ಬರುವಂಥದ್ದು. ವಿನಾಶಾಯ ಅದು ಕೃಷ್ಣ ಮೇನ್ ಬಿಸ್ನೆಸ್ ಅಲ್ಲ, ಅದು ಬಂದಾಗ ಅವ ಮಾಡ್ತಾನೆ. ಆದ್ರೆ ವಿನಾಶ ಮಾಡುವುದು ಅವನ ಮೇನ್ ಬಿಸ್ನೆಸ್ ಅಲ್ಲ. ಅವನ ಮೇನ್ ಬಿಸ್ನೆಸ್ ಭಕ್ತರ ಕರೆಗೆ ಬರುವಂಥದ್ದು, ಶುದ್ಧ ಭಕ್ತರ ಕರೆಗೆ. ಅಂದ್ರೆ ಈಗ ನಾವು ಕೂಡ ಹೇಳ್ಬೋದು, ನಾನು ಕೂಡ ಭಕ್ತ ಅಂತ. 24 ಗಂಟೆಯಲ್ಲಿ ಪ್ರಭು ಹೇಳ್ತಾರೆ ನಾವು ಶುದ್ಧ ಭಕ್ತರಾಗಬೇಕು. 24 ಗಂಟೆಯಲ್ಲಿ 24 ಗಂಟೆ ಕೂಡ ಕೃಷ್ಣ ಸ್ಮರಣೆ ನಮ್ಗೆ ಬರ್ತದ ಇಲ್ಲ. 24 ಗಂಟೆಯಲ್ಲಿ 24 ಗಂಟೆ ಬರೆದ್ರೆ ನಾವು ಶುದ್ಧ ಭಕ್ತರು, ಅದರಲ್ಲಿ ಡೌಟ್ ಇಲ್ಲ. ನಮ್ದೀಗ 24ರಲ್ಲಿ 24 ಸೆಕೆಂಡ್ ನಮಗೆ ಕೃಷ್ಣ ಸ್ಮರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಹೇಗಂದ್ರೆ ಪ್ರಭುಪಾದ್ 5 ವರ್ಷ ಇರುವಾಗ ಅವರ ತಂದೆ ರಾಧಾ ಗೋವಿಂದ್ ದರ್ಶನಕ್ಕೆ ತೋರಿಸಿದ್ರು. ಆಗ ಪ್ರಭುಪಾದ್ 1 ಗಂಟೆ ದರ್ಶನ ಮಾಡಿದ್ರಂತೆ. 5 ವರ್ಷದ ಬಾಲಕ ಯಾವಾಗಲೂ ಆಟ ಆಡ್ತಾ ಇರುವಂತ. ಆದ್ರೆ ಈ ಶುದ್ಧ ಭಕ್ತರಲ್ಲಿ ಆ ಸಿಂಪ್ಟಮ್ಸ್ ಕಾಣ್ತದೆ.
ಅದೇ ನಾವೀಗ ದೇವಸ್ಥಾನಕ್ಕೆ ಹೋಗ್ತೇವೆ, ಒಂದು 5 ನಿಮಿಷ ನೋಡ್ತೇವೆ ಹೀಗೆ ಇಲ್ಲ. ಯಾಕೆಂದ್ರೆ ಆ ಟೇಸ್ಟ್ ಬೇಕು, ರುಚಿ ಬರುವಂಥದ್ದು ಎಂತಂದ್ರೆ ಇಮಿಡಿಯೇಟ್ ನಾವು ಅಲ್ಲಿ ಶುದ್ಧ ಭಕ್ತರಿದ್ದು ನಮ್ಗೆ ಆ ರುಚಿ ಇರ್ತದೆ. ನಮ್ದು ಹಾಗೆ ಅಲ್ಲ, ನಾವು ಕೋಟಿ ಲೈಫ್ ಆಯ್ತು ಈ ಲೋಕಕ್ಕೆ ಬಂದು, ಭೂಲೋಕಕ್ಕೆ ಬಂದು. ಹಾಗಾಗಿ ಆ ಟೇಸ್ಟ್ ನಮ್ಗೆ ಇಲ್ಲ. ಕೃಷ್ಣನ ನೋಡುವಂಥದ್ದು, ಕೃಷ್ಣನ ವಿಚಾರವನ್ನು ಕೇಳುವಂಥದ್ದು ಎಲ್ಲವೂ ಆಗುವುದು ರುಚಿಯಿಂದ. ಅದು ಶುದ್ಧ ಭಕ್ತರಿಗೆ ಇದು ಉಂಟು. ಹಾಗಾಗಿ ಅವರಿಗೆ ಅಷ್ಟು ಅದರಲ್ಲಿ ಆನಂದ. ಹಾಗೆ ಅದು ಸಿಂಪ್ಟಮ್ಸ್ ಗೊತ್ತಾಗ್ತದೆ ಶುದ್ಧ ಭಕ್ತರು ಯಾರು, ನಾವೇ ಅಂತ. ನಮ್ಮ ಪ್ಲಾಟ್ಫಾರ್ಮ್ ಪ್ರಭುಪಾದ ಹೇಳ್ತಾರೆ, ನಾವು ಡಮ್ ಅಂತ ಡೋಲನ್ನು ಬಾರಿಸಿ ಎಸ್ ನಾನು ಭಕ್ತ ಅಂತ ಹೇಳ್ಬೇಕಂತಿಲ್ಲ. ಪ್ರಭುಪಾದ ಹೇಳ್ತಾರೆ ರಿಸಲ್ಟ್ ಅಲ್ಲಿ ಗೊತ್ತಾಗ್ತದೆ. ರಿಸಲ್ಟ್ ಅಂದ್ರೆ 24 ಗಂಟೆಯಲ್ಲಿ ನಮ್ದು ಎಷ್ಟು ಸ್ಮರಣೆ ಉಂಟು, ಲಿಟ್ಮಸ್ ಟೆಸ್ಟ್. 24 ಗಂಟೆಯಲ್ಲಿ ನಮ್ದು ಎಷ್ಟು ಸ್ಮರಣೆ ಉಂಟು ಕೃಷ್ಣನಿಗೆ, ಅದರಲ್ಲಿ ಗೊತ್ತಾಗ್ತದೆ. ಮತ್ತೆ ಫಲೇನ ಪರಿಷತ್ ನಮ್ಮ ಕೆಲಸದಲ್ಲಿ ಗೊತ್ತಾಗ್ತದೆ. ಎಲ್ಲಾ ರೀತಿಯಲ್ಲಿ ಪ್ರಭುಪಾದ ಹೇಳ್ತಾರೆ, ಒಂದಲ್ಲ ತುಂಬಾ ಇದು ಸಿಂಪ್ಟಮ್ಸ್ ಉಂಟು. ಯಾಕಂದ್ರೆ ಪ್ರಭುಪಾದ್ ಈ ಬೆಂಗಾಲದಲ್ಲಿ ಇನಿಷಿಯಲ್ ಇದ್ರು, ಅವ್ರು ಕೋಲ್ಕತ್ತಾದವರು. ಮತ್ತೆ ಅವರು ವೃಂದಾವನಕ್ಕೆ ಹೋದ್ರು, ಅವ್ರು ಸನ್ಯಾಸ ತಗೊಂಡ ಮೇಲೆ. ಬಂಗಾಳದಲ್ಲಿ ಕೂಡ ಹಾಗೆ, ಎಂತಂದ್ರೆ ಜನರೆಲ್ಲ ನಾನು ಚೈತನ್ಯ, ನಾನು ನಿತ್ಯಾನಂದ ಅಂತ ಹೇಳಿ ಬಿಡುವಂಥದ್ದು. ಮತ್ತೆ ವೃಂದಾವನದಲ್ಲಿ ನಾನು ಕೃಷ್ಣ, ನಿನ್ನೆ ರಾತ್ರಿ ನಾನು ಕೃಷ್ಣನ ನೋಡಿದ್ದೇನೆ, ಕೃಷ್ಣನೊಟ್ಟಿಗೆ ನಾನು ರಾಸಲೀಲೆ ಮಾಡಿದ್ದೇನೆ, ಕೃಷ್ಣ, ಈ ರೀತಿ ಹೇಳುವವರಿದ್ದಾರೆ. ಪ್ರಭುಪಾದಿಗೆ ಇದು ನೋಡಿ ಇದಾಗಿದೆ. ಅಂದ್ರೆ ಪ್ರಭುಪಾದ ಹೇಳ್ತಾರೆ ಇವರೆಲ್ಲ ಸಹಜೀಯ ಅಂದ್ರೆ ಅವರು ಕೃಷ್ಣನ ಚೀಪ್ ಮಾಡುವಂಥದ್ದು. ಕೃಷ್ಣ ಅಷ್ಟು ಚೀಪ್ ಅಲ್ಲ, ಸಹಜೀಯ ಅಂದ್ರೆ ಈಗ ಹೇಗಂದ್ರೆ ನಮ್ಮಲ್ಲಿ ಕೂಡ ನಮ್ಮ ಅವರು ಸೀನಿಯರ್ ಡ್ಯೂಟಿ ಹೇಳಿದ್ರು, ಈ 94 ಅವರು ಒಂದು ದೇವಸ್ಥಾನದಲ್ಲಿ, ದೊಡ್ಡ ದೇವಸ್ಥಾನ ಅಲ್ಲಿರುವಾಗ, ಅಲ್ಲಿ 500 ಬ್ರಹ್ಮಚಾರಿ ಇದ್ರಂತೆ. ಆಗ ಒಬ್ಬ ಸೇರಿದ್ದು ಕೇಳಿದೆ ಎಲ್ಲ, ಅಂದ್ರೆ ಚೈತನ್ಯ ಪಾಸ್ಟಮ್ಸ್ ಎಲ್ಲ ಫೇಂಟ್ ಆಗಿ ಬೀಳುವುದು. ಮತ್ತೆ ಅವ ಎಂತ ಮಾಡಿದ ಅಂದ್ರೆ ರಾತ್ರಿ ಫುಲ್ ಆ ಇಮೋಷನ್ ತಂದ ತಲೆಯಲ್ಲಿ. ನಮ್ಗೆ ಕೂಡ ಮಾಡ್ಬೋದು ಅದು. ಎಂತಂದ್ರೆ ರಾತ್ರಿ ನಾವೆಲ್ಲ ನಾನು ಕೃಷ್ಣನ ಪಾದದಲ್ಲಿ ಬೀಳಿದ್ದೇನೆ, ಕೃಷ್ಣನಿಗೆ ಅಳುವುದೆಲ್ಲ, ಅದು ಸಿಂಪ್ಟಮ್ಸ್ ಇತ್ತಂದ್ರೆ ಆಗ್ತದೆ. ಮತ್ತೆ ಬೆಳಿಗ್ಗೆ ಎಂತ ಮಾಡಿದ ಅಂದ್ರೆ ಜಪ ಮಾಡುವಾಗ ಹೊಸ ಸೇರಿದ್ರು 200 ಮಂದಿ ಬ್ರಹ್ಮಚಾರಿ ಇರಿದ್ರು. ಆಗ ಅವು ಕೂಡ ಹರೇ ಕೃಷ್ಣ ಅಲ್ಲೇ ಕೂಗಿ ಕೃಷ್ಣ ಹೀಗೆ ಮಾಡಿದಂತೆ. ಮತ್ತೆ ಅಲ್ಲಿ ಸೀನಿಯರ್ ಡ್ಯೂಟಿ ಬಂದಂತೆ, ಬಂದು ನೋಡಿದಂತೆ, ಹೀಗೆ ಅವ್ರು ಇಮಿಡಿಯೇಟ್ ಹೇಳಿದಂತೆ ಇವ ಸಹಜೀಯ ಅಂತ. ಮತ್ತೆ ಕೇಳಿದಂತೆ ಎಂತ ಅಲ್ಲ, ನಾನು ರಾತ್ರಿ ಪೂರ್ತಿ ಅದನ್ನೇ ಥಿಂಕ್ ಮಾಡಿದೆ, ಈಗ ಅದು ಬಂತ. ಹಾಗಾಗಿ ನಮಗೆ ಕೂಡ ಮಾಡ್ಬೋದು ಅದು ನಾಟಕ. ಎಂತಂದ್ರೆ ಕೂಗುವಾಗೆ, ಕೃಷ್ಣ ಎಣಿಸುವ ಹಾಗೆ ಹೀಗೆ ಮಾಡುದು. ಆದ್ರೆ ಇದು ಸಹಜೀಯ, ನಮ್ಗೆ ಗೊತ್ತಾಗ್ಬೇಕು ಸಹಜೀಯ ಅಂತ ಶುದ್ಧ ಭಕ್ತ. ಈಗ ನೋಡಿ ಚೈತನ್ಯ ಮಹಾಪ್ರಭು ಅವರು ಕೃಷ್ಣನೇ. ಅವರು ಕ್ಷೀರ್ಚೋರ್ ಗೋಪಿನಾಥ್ ಅಲ್ಲಿಂದ ದೂರದಿಂದ ನೋಡಿದ್ರು ಈ ಜಗನ್ನಾಥ ಪುರಿಯನ್ನು. ಅವರಿಗೆ ಆ ಸುದರ್ಶನ ಚಕ್ರ ಕಂಡಿತು, ಅಲ್ಲಿ ಬಿದ್ರಂತೆ ಇಮಿಡಿಯೇಟ್. ಪ್ರಭುಪಾದ ಚೈತನ್ಯ ಮಹಾಪ್ರಭು ಬಿದ್ದದ್ದು ಎಕ್ಸ್ಟ್ರೆಸ್ಸಿಯಲ್ಲಿ, ನಾವು ಹಾಗೆಲ್ಲ. ನಾವು ನೋಡಿ ಕೃಷ್ಣ ಬೀಳ್ಬೋದಂತೆ, ಆದ್ರೆ ನಾವು ಸಹಜೀಯ. ಅದು ಚೈತನ್ಯ ಮಹಾಪ್ರಭು ಬಿದ್ದಿದ್ದಾರೆ, ಅದು ಸಹಜೀಯ ಅಲ್ಲ. ಮತ್ತೆ ಜಗನ್ನಾಥಪುರಿಗೆ ಹೋಗ್ತಾರೆ, ಹೋಗಿ ಈಗ ಕೂಡ ಧ್ವಜ ಸ್ತಂಭದಲ್ಲಿ ಹೀಗೆ ಚೈತನ್ಯ ಬಿಡ್ದದುಂಟು. ಹೀಗೆ ನೋಡಿ ಅವರು ಜಗನ್ನಾಥನ ಹೀಗೆ ನೋಡ್ತಾರೆ, ಅಲ್ಲಿ ಬೀಳ್ತಾರೆ. ಆದ್ರೆ ಇದು ಹೈಯೆಸ್ಟ್, ಇದು ಚೈತನ್ಯ ಬಿದ್ದದ್ದು ಹೈಯೆಸ್ಟ್ ಎಕ್ಸ್ಟಸಿ. ಅದು ನಮ್ಗೆ ಕೂಡ ಅದು ರಾತ್ರಿ ಇದೆ ಹೇಗೆ ಅಂದ್ರೆ ನಾವು ಅದನ್ನು ಥಿಂಕ್ ಮಾಡಿ ಹಾಗೆ ಬೀಳಿಸಬಹುದಂತೆ, ಆದ್ರೆ ಅದು ಹೈಯೆಸ್ಟ್ ಅಲ್ಲ. ಹಾಗಾಗಿ ಇದು ತಿಳಿಬೇಕು. ಇದು ಭಕ್ತಿಯಲ್ಲಿ ನಾವು ಪ್ರೋಗ್ರೆಸ್ ಆದಾಗ ನಮ್ಗೆ ಗೊತ್ತಾಗ್ತದೆ. ಇಲ್ಲದ್ರೆ ಈಗ ನಮಗೆ ಲಾಸ್ಟ್ ಕೂಡ ನನ್ನ 6th ಬ್ಯಾಚಲ್ಲಿ ಒಂದು ಮಾತಾಜಿ, ನಾನು ಕೃಷ್ಣ ರಾತ್ರಿ ಬಂದಿದ್ದ, ನಾನು ಅವನಿಗೆ ಊಟ ಕೊಟ್ಟೆ. ಮತ್ತೆ ಕೃಷ್ಣನಿಗೆ ಹೇಳಿದ, ಅವರು ಎಂತಂದ್ರೆ ಸಂಡೇಸ್ ಕುರಿ ತಿಂತಾರಂತೆ, ಮಾಂಸ ವೀಕ್ಲಿ ಒನ್ಸ್ ತಿನ್ನು ಅಂತ ಹೇಳಿದ್ದಾರೆ. ಇದೆಲ್ಲ ಸಹಜೀಯ. ಕೃಷ್ಣ ಯಾಕೆ ಹೇಳ್ತಾನೆ ವೀಕ್ಲಿ ಒನ್ಸ್ ತಿನ್ನೆಲ್ಲ? ನೋಡಿ ನಮ್ಮ ಇದನ್ನು ಹೇಳುವಂಥದ್ದು. ಒಂದು ಮಾತಾಜಿ ಇದ್ರು 6th ಬ್ಯಾಚಲ್ಲಿ, ಏನೋ ಒಬ್ಬರು ಮಾತಾಜಿ ಬಂದಿದ್ರು ನನ್ನ ಬ್ಯಾಚಿಗೆ, ನನಗೆ ಫೋನ್ ಕೂಡ ಮಾಡಿದ್ರು. ಅಂತ ಹೇಳಿದೆ ಹೀಗೆ ಹಾಗೆ ಕೃಷ್ಣ ಬರುವುದಿಲ್ಲ, ಕೃಷ್ಣ ಚೀಪ್ ಅಲ್ಲ. ಪ್ರಭುಪಾದ ಹೇಳ್ತಾರೆ ಕೃಷ್ಣ ಇಸ್ ನಾಟ್ ಸೋ ಚೀಪ್, ಯು ಡೋಂಟ್ ಮೇಕ್ ಕೃಷ್ಣ ಚೀಪ್. ಈ ರೀತಿ ಹೇಳುವವರಿದ್ದಾರೆ, ಪ್ರಳಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಕೃಷ್ಣ ಬರುವಂತದ್ದು ಭಕ್ತರ ಕರೆಗೆ. ಇಲ್ಲಿ ನಾನು ಅದನ್ನು ಹೇಳಿದಾಗ, ಇಲ್ಲಿ ಸತ್ಯವ್ರತನ ಆ ಭಕ್ತಿಗೆ ಮೆಚ್ಚಿ ಈ ಮೀನಿನ ರೂಪದಲ್ಲಿ ಚಕ್ಷುಷಮ್ಮನ್ನು ಬಂದಿದ್ದಾರೆ. ಎಸ್, ಇದನ್ನು ಜೀವಗೋಸ್ವಾಮಿ. ಎಸ್, ಈಗ ನಾವು ಜೀವಗೋಸ್ವಾಮಿ ಬಗ್ಗೆ ಹೇಳುವುದಾದ್ರೆ ನೋಡಿ,
ನಾವು ಜೀವ ಗೋಸ್ವಾಮಿಯಲ್ಲಿ ಪ್ರಭುಪಾದ ಹೇಳ್ತಾರೆ, ಈ ಇಡಿಸೂಡಿ ಇಟ್ಕೊಂಡು ಜೀವ ಗೋಸ್ವಾಮಿಯ ಪಾದದಲ್ಲಿ ನಾವು ಗುಡಿಸ್ಬೇಕಂತೆ. ಯಾಕೆ ಗುಡಿಸ್ಬೇಕು? ಆ ಜೀವ ಗೋಸ್ವಾಮಿ ಇದ್ದ 0.00000001% ಭಕ್ತಿ ನಮ್ಗೆ ಸಿಗ್ತದೆ, ನಮ್ಮ ಜೀವನ ಸಾರ್ಥಕ. ನೋಡಿ, ಜೀವ ಗೋಸ್ವಾಮಿ ನೆಫ್ಯೂ, ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿದು. ಜೀವ ಗೋಸ್ವಾಮಿಗೆ 4.5 ಲಕ್ಷ ಶ್ಲೋಕಗಳು ಕಂಠಸ್ಥ. ನಮ್ಗೆ ಈಗ ಭಗವದ್ಗೀತೆಯಲ್ಲಿ 700 ಶ್ಲೋಕ, ಅದರಲ್ಲಿ ನಮಗೆ 10 ಶ್ಲೋಕ ಕಂಠಸ್ಥ ಇಲ್ಲ. ಭಾಗವತಮಲ್ಲಿ ಇರುವುದು 18,000 ಶ್ಲೋಕ, ಅದು ಕೂಡ ಇಲ್ಲ ನಮಗೆ, ಅದರಲ್ಲಿ 1 ಶ್ಲೋಕ ಕೂಡ ಕಂಠಸ್ಥ ಇಲ್ಲ. ಜೀವ ಗೋಸ್ವಾಮಿ 4.5 ಲಕ್ಷ ಶ್ಲೋಕಗಳು ಕಂಠಸ್ಥ. ನೀವು ಎಣಿಸಿ, ಅವರ ಭಕ್ತಿಯನ್ನು ನೀವು ಎಣಿಸಿ. ಮಾಮೂಲಿ ಜನ ಅಲ್ಲ, ಅವ್ರು ಕೂಡ ಮಂಜರಿ. ಯಾರು ಗೋಸ್ವಾಮಿ ಒಂದು ತುಂಬಾ ಸ್ಕಾಲರ್ ಅಂತ, ಹೈಲಿ ಸ್ಕಾಲರ್. ಈಗ ನೋಡಿ, ಈ ಪ್ರಭುಪಾದ ನಿಮಗೆ ನಾನು ಯಾಕೆ ಈ ಪ್ರಭುಪಾದ ಇದು ಭಾವಾರ್ಥ ಅಂದ್ರೆ ಮಾಮೂಲಿ ಅಲ್ಲ ಯಾಕೆ ಹೇಳುವುದು? ಯಾಕೆ ನೋಡಿ, ಪ್ರಭುಪಾದ್ ಈ ವಿಷ್ಣು ಧರ್ಮೋತ್ತರಂ ಪುರಾಣ, ಮಾರ್ಕಂಡೇಯ ಪುರಾಣ, ಹರಿವಂಶ ಮೊದಲಾದ ಕೃತಿಗಳು ಯಾರು ರಚಿತ ಮಾಡಿದ್ದು? ಈ ಜೀವ ಗೋಸ್ವಾಮಿ ಇಂಥ ತುಂಬಾ ಬರೆದಿದ್ದಾರೆ. ಅದೆಲ್ಲ ಸಂಸ್ಕೃತದಲ್ಲಿ ಇರುವಂಥದ್ದು. ನಮಗೆ ಇಂಗ್ಲಿಷಲ್ಲಿ ಯಾಕೆ ಕೊಟ್ಟರು ಕೂಡ ನಮ್ಗೆ ಓದ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಪ್ರಭುಪಾದ್ ಇದನ್ನೆಲ್ಲವನ್ನು ಓದಿ, ಪ್ರಭುಪಾದ್ ಕೂಡ ಮಾಮೂಲಿ ಜನ ಅಲ್ಲ, ಮತ್ತೆ ನಮಗೆ ಈ ಭಾವಾರ್ಥ ಕೊಟ್ಟದ್ದು. ಹಾಗಾಗಿ ಜೀವ ಗೋಸ್ವಾಮಿ ಆಗಲಿ, ಮತ್ತೆ ನೋಡಿ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಅವ್ರು ಕೂಡ ಮತ್ತೆ ಜೀವ ಗೋಸ್ವಾಮಿ ಅಂತ ಬರುವಂಥದ್ದು, ಅವ್ರು ಕೂಡ ಮಾಮೂಲಿ ಜನ ಅಲ್ಲ. ಅದಕ್ಕೆ ನಾನು ಹೇಳೋದು, ಪ್ರಭುಪಾದ್, ಶ್ರೀಧರ್ ಸ್ವಾಮಿ, ವಿಶ್ವನಾಥ ಚಕ್ರವರ್ತಿ ಠಾಕೂರ್, ಜೀವ ಗೋಸ್ವಾಮಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಲೋಚನ್ ದಾಸ್, ಮತ್ತೆ ನಮ್ಮ ನರೋತ್ತಮ ದಾಸ್ ಠಾಕೂರ್, ಮತ್ತೆ ಭಕ್ತಿವಿನೋದ್ ಠಾಕೂರ್, ಶ್ರೀನಿವಾಸಾಚಾರ್ಯ, ಇಂಥ 15 ಸ್ಟಾಲ್ವರ್ಡ್ ಆಚಾರ್ಯ. ಅಂದ್ರೆ ಅವ್ರು ಮಾಮೂಲಿ ಜನ ಅಲ್ಲ, ಅವರೆಲ್ಲ ಕೃಷ್ಣನ ಮೆಸೆಂಜರ್ಸ್. ಅವರು ಬರೆದ ಸಂಸ್ಕೃತದಲ್ಲಿ ಬರೆದ ಪುಸ್ತಕವನ್ನು ಓದಿ ನಮ್ಗೆ ಇಲ್ಲಿ ಭಾವಾರ್ಥ ಕೊಟ್ಟಿದ್ದಾರೆ. ಹಾಗಾದ್ರೆ ಎಣಿಸಿ, ಇವರು ತುಂಬಾ ಉನ್ನತ ಮಟ್ಟ. ಪ್ರಭುಪಾದ್ ಕೂಡ ಮಾಮೂಲಿ ಜನ ಅಲ್ಲ, ಪ್ರಭುಪಾದ್ ಕೂಡ ಅವರ ಸಂಗಡಿಗರು. ಅಂದ್ರೆ ಅಲ್ಲಿ ಕೃಷ್ಣನ ಲೋಕದಿಂದ ಪ್ರಭುಪಾದನ್ನು ಕಳಿಸಿದ್ರು. ಹಾಗಾಗಿ ಇವರೆಲ್ಲ ಮಾಮೂಲಿ ಜನ ಅಲ್ಲ, ಇವರು ಇಲ್ಲಿ ಇದನ್ನು ಕೊಟ್ಟಿದ್ದಾರೆ, ವಿವರಣೆ ಕೊಟ್ಟಿದ್ದಾರೆ, ಅವರು ಸಮರ್ಥಿಸಿದ್ದಾರೆ. ಶ್ರೀಲ ಜೀವ ಗೋಸ್ವಾಮಿ ಅವರು ವಿಚಾರವನ್ನು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಅವರು ಕೂಡ ಸಮರ್ಥಿಸಿದ್ದಾರೆ. ಪ್ರತಿಮಾನವಿನ ಅನಂತರ ಪ್ರಳಯವಾಗುವುದು ಎಂಬುದಕ್ಕೆ ಭಾಗವತ ಅಮೃತದಿಂದ ಆಧಾರವನ್ನು ಕೊಡುತ್ತಾರೆ. ಹೇಗೆಂದ್ರೆ ಈ ಆಚಾರ್ಯರು ಒಟ್ಟು ಹೇಳುವುದಲ್ಲ. ಈಗ ಎಂತಾಗಿದೆ ಅಂದ್ರೆ, ನಾ ಹೇಳಿದೆ 590 ಮಂದಿ ಭಗವದ್ಗೀತೆ ಪಡೆದಿದ್ದಾರೆ ಬೋಗಸ್. ಒಟ್ಟಿಗೆ 600 ಎಡಿಷನ್ ಉಂಟು, ಅದರಲ್ಲಿ 590 ಬೋಗಸ್ ಎಡಿಷನ್. ಅವರು ಎಂತ ಎಲ್ಲಿ ಆಧಾರ ಇಲ್ಲ, ಅವನ ಪ್ರಕಾರ, ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಹೀಗೆ. ಹಾಗಾಗಿ ನೀವು ಓದಿದ್ರು ಕೂಡ ನೀವು ಕೂಡ ಮುಳುಗಿ ಹೋಗ್ತೀರಿ. ಫಸ್ಟ್ ಆಫ್ ಆಲ್ ಹೇಳ್ತಾರೆ, ಪ್ರಭುಪಾದ ಹೇಳುವಂಥದ್ದು ಅದು ಸ್ಪಿರಿಚುವಲ್ ಸುಸೈಡ್ ಅಂತೆ, ಆಧ್ಯಾತ್ಮಿಕ ಆತ್ಮಹತ್ಯೆ. ಈ 590 ಮಂದಿ ಯಾರು ಭಗವದ್ಗೀತೆ ಬರ್ತಿದ್ದಾರೆ ಆ ಪುಸ್ತಕವನ್ನು ನೀವು ಓದಿದ್ರೆ ನಿಮ್ಮ ಆಧ್ಯಾತ್ಮಿಕ ಆತ್ಮಹತ್ಯೆ, ಸ್ಪಿರಿಚುವಲ್ ಸುಸೈಡ್. ಪ್ರಭುಪಾದ ಯಾವ ಹೆಚ್ಚಿನ ಬಾರಿ ಹೇಳ್ತಾರೆ, ಒಬ್ಬ ನಾಸ್ತಿಕ, ಇನ್ನೊಬ್ಬ ಈ ಮಾಯವಾದಿ ನಿರಾಕಾರವಾದಿ. ಮಾಯವಾದಿ ನಿರಾಕಾರವಾದಿ ಅಂತ ಭಗವದ್ಗೀತೆಯನ್ನು ಓದ್ತಾನೆ, ಆದ್ರೆ ತಪ್ಪು ರೀತಿಯಲ್ಲಿ ಅರ್ಥ, ಅಂದ್ರೆ ಅವನ ಅಭಿಪ್ರಾಯ. ಪ್ರಭುಪಾದ ಹೇಳ್ತಾರೆ ನಾಸ್ತಿಕ ಆಗ್ಬೋದಂತೆ, ಅವ ದೇವರು ನಂಬುದಿಲ್ಲ, ಇವರು ತಪ್ಪು ರೀತಿಯಲ್ಲಿ ನಂಬೋದು, ಇದು ಸ್ಪಿರಿಚುವಲ್ ಸುಸೈಡ್. ಹಾಗಾಗಿ ಇಲ್ಲಿ ಮಾತ್ರ ನೋಡಿ, ಪ್ರಳಯ ಆಗುವುದು ಎಂಬುದನ್ನು ಭಾಗವತ ಅಮೃತದ ಆಧಾರವನ್ನು ಕೊಡ್ತಾರೆ. ಇವರು ಒಟ್ಟು ಕೊಡುವುದಲ್ಲ, ಆಧಾರ ಕೊಡ್ತಾರೆ ಅದಕ್ಕೆ. ಪ್ರಭುಪಾದ್ ನೋಡಿ ಯಾವಾಗಲೂ ಹೇಳುವಾಗ, ರೂಪ ಗೋಸ್ವಾಮಿ ಸೆಟ್ ದಿಸ್, ಸನಾತನ ಗೋಸ್ವಾಮಿ ಸೆಟ್ ದಿಸ್, ಜೀವ ಗೋಸ್ವಾಮಿ ಸೆಟ್ ದಿಸ್, ವಿಶ್ವನಾಥ ಚಕ್ರವರ್ತಿ ಸೆಟ್ ದಿಸ್, ಶ್ರೀಧರ್ ಸ್ವಾಮಿ ಸೆಟ್ ದಿಸ್. ಯಾಕೆ ಕೊಡುವಂಥದ್ದು? ಇದು ಆಧಾರ. ಇವರದ್ದು ಯಾವುದು ಆಧಾರ ಇಲ್ಲ ಅವರ ಪ್ರಕಾರ. ಹಾಗಾಗಿ ದಯವಿಟ್ಟು ಇದು ನಾವು ತಿಳಿಬೇಕು. ಇಷ್ಟೇ ಅಲ್ಲದೆ ತನ್ನ ಭಕ್ತನಾದ ಸತ್ಯವ್ರತನಿಗೆ ಭಗವಂತನ ವಿಶೇಷವಾದ ಕೃಪೆಯನ್ನು ತೋರಿಸುವುದಕ್ಕಾಗಿ ಈ ಒಂದು ನಿರ್ದಿಷ್ಟ ಯುಗದಲ್ಲಿ ಅವತರಿಸಿದ. ಮತ್ತೆ ಈ ಮತ್ಸ್ಯ ಅವತಾರ ಬಂದ ಉದ್ದೇಶ ಎಂತಂದ್ರೆ, ಈ ಸತ್ಯವ್ರತ ಎಂಬ ಭಕ್ತನಿಗೆ ಅವನಿಗೆ ಪ್ಲೀಸ್ ಮಾಡ್ಲಿಕ್ಕೆ ಕೃಷ್ಣ ಈ ಅವತಾರವನ್ನು ತಾಳಿದು. ಎಸ್, ಓಕೆ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತನಾಂ ಪಾವನೇಭ್ಯೋ